ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಪ್ರೀತಿಯ ಸಲಗ ವಿಜಯಣ್ಣ ಅವರಿಗೆ. ಅಣ್ಣಂಗೆ ಇವತ್ತು ಒಳ್ಳೇದಾಗಲಿ ಅಂತೇಳಿ ಇವತ್ತು ನಾವು ಮೈಸೂರಿನಲ್ಲಿ ಕೋಟೆ ಆಂಜನೇಯ ಸ್ವಾಮಿ ಮುಂದುಗಡೆ ಇವತ್ತು ಪಾರಿವಾಳಗಳಿಗೆ ಪಕ್ಷಿಗಳಿಗೆ ಕಾಳನ್ನು ಹಾಕೋದ್ರ ಮುಖಾಂತರ ನಾವು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಜನವರಿ 20ರಂದು ದುನಿಯಾ ವಿಜಯ್ ಅವರು 48ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಒಂದೆಡೆ ಅಭಿಮಾನಿಗಳು ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ್ರೆ ಮತ್ತೆ ಕೆಲವು ಅಭಿಮಾನಿಗಳು ಫ್ಲೆಕ್ಸ್ ಹಾಕಿ ಕೇಕ್ ಕಟ್ ಮಾಡುವ ಮೂಲಕ ಸಂಭ್ರಮಿಸಿದ್ರು. ಅಷ್ಟೇ ಅಲ್ಲದೆ ವಿಜಯ್ ಅವರಿಗೆ ದೊಡ್ಡಮನೆಯ ಅಭಿಮಾನಿಗಳ ಜೊತೆಗೆ ದರ್ಶನ್, ಸುದೀಪ್, ಯಶ್, ಗಣೇಶ್, ಉಪೇಂದ್ರ ಹೀಗೆ ಎಲ್ಲ ನಟರ ಅಭಿಮಾನಿಗಳು ಕೂಡ ಶುಭ ಕೋರಿದ್ರು. ಏನೋ ತನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಹಿತೈಷಿಗಳಿಗೆ ದುನಿಯಾ ವಿಜಯ್ ಕೃತಜ್ಞತೆಯನ್ನು ತಿಳಿಸಿದ್ದಾರೆ. ಅಪ್ಪ ಅಮ್ಮನನ್ನು ಕಳೆದುಕೊಂಡು ನಾನು ತಬ್ಬಲಿಯಲ್ಲ ಎಂಬುದು ನನ್ನ ಹುಟ್ಟಿದ ದಿನ ಮತ್ತೊಮ್ಮೆ ಸಾಬೀತಾಯಿತು. ನನ್ನ ಅಭಿಮಾನಿಗಳು ತಮ್ಮ ಪ್ರೀತಿ ಶುಭಾಶಯಗಳಿಂದ ನನ್ನ ಬಾಚಿ ತಬ್ಬಿಕೊಂಡರು. ನನ್ನ ನಿರ್ಮಾಪಕರು, ನಿರ್ದೇಶಕರು, ಗೆಳೆಯರು, ನನ್ನ ಜೊತೆ ನಟಿಸಿದವರು, ನಟಿಸದೇ ಇದ್ದರೂ ಪ್ರೀತಿ ಇಟ್ಟವರು, ಹೀಗೆ ಎಲ್ಲರೂ ಶುಭ ಹಾರೈಸಿದ್ರು. ಮಾಧ್ಯಮಗಳು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಪ್ರಕಟಿಸಿದ ಪದಗಳಿಗೆ ಪ್ರತಿಕ್ರಿಯಿಸಲು ನನಗೆ ಪದಗಳೇ ಸಿಗುತ್ತಿಲ್ಲ. ಎಲ್ಲರಿಗೂ ಈ ವಿಜಯನ ಹೃದಯಾಂತರಾಳದಿಂದ ಧನ್ಯವಾದಗಳನ್ನು ಹೇಳುತ್ತೇನೆ. ಅನಂತ ಅನಂತ ವಂದನೆಗಳು, ನಮಸ್ಕಾರ. ಹೀಗಂತ ಬ್ಲ್ಯಾಕ್ ಕೋಬ್ರಾ ತಮ್ಮ ಸಾಮಾಜಿಕ ಜಾಲತಾಣಗಳ ಮೂಲಕ ತಿಳಿಸಿದ್ದಾರೆ. ತುಂಬಾನೇ ಭಾವನಾತ್ಮಕವಾಗಿ ಪದಗಳನ್ನು ಪೋಣಿಸಿದ್ದಾರೆ. ಅದೇನೇ ಇರಲಿ, ಕರುನಾಡ ಸಲಗನಿಗೆ ಒಳ್ಳೆಯದಾಗಲಿ ಎನ್ನುವುದೇ ನಮ್ಮ ಆಶಯ. ನಮಸ್ಕಾರ. ಪಾರಿವಾಳಗಳು ಇದನ್ನ ತಿನ್ನೋದ್ರಿಂದ ಅಣ್ಣಂಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಇವತ್ತು ಟೀಮ್ ಸಲಗ ಮೈಸೂರು ವತಿಯಿಂದ ಎಲ್ಲ ಫ್ರೆಂಡ್ಸ್ಗಳು ಬಂದಿದ್ದೀವಿ. ಸೊ ಟೀಮ್ ಸಲಗ ವತಿಯಿಂದ ಅಣ್ಣಂಗೆ ಹ್ಯಾಪಿ ಬರ್ಡೇ ಅಣ್ಣ, ಒಳ್ಳೇದಾಗಲಿ. ಹ್ಯಾಪಿ ಬರ್ಡೇ ಸಲಗ ಬಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.